ಹೇಳುವಂತೆ 3 ಕರ್ತವ್ಯಗಳನ್ನು ಸಮಾನವಾಗಿ ಹಂಚಿಕೊಟ್ಟಿದ್ದಾಳೆ. ಸರಿ, ಯಾವ ಉದ್ಯೋಗವನ್ನು ಕೊಟ್ಟಿದ್ದಾಳೋ ಅಂತಹ ಉದ್ಯೋಗವನ್ನು ನಿಷ್ಠೆಯಿಂದ ಮಾಡಿಕೊಂಡು ಬರುತ್ತೇವೆ ಅನ್ನುವ ಹಾಗೆ ನಾವು 3 ಕೂಡ ಒಪ್ಪಿಕೊಂಡಿದ್ದೇವೆ. ಮಹಾಮಾತೆ ಅದೃಶ್ಯಳಾದ ನಂತರ ನಿನ್ನದೊಂದು ಬೇರೆ ಹೊಸ ಒಂದು ಕಥೆ. ಯಾವ್ದ? ಈಗ ನನಗೆ ಗೊತ್ತಾಯ್ತು. ನಮ್ಮ 3ರಲ್ಲಿ ನೀನು ಮಹಾ ಅಧಿಕ ಪ್ರಸಂಗಿ. ಏನದು ಅಧಿಕ ಪ್ರಸಂಗಿ ಅಂದ್ರೆ? ಇಲ್ಲದಿದ್ರೆ ಅಮ್ಮ ಹೇಳಿದ್ದೇನೆ ಒಳಗಿಲ್ಲ ಅಂತ. ಹೌದಪ್ಪ, ನಾನು ಪ್ರಸಂಗದಿಂದ ಹೊರಗಿದ್ದೇನ? ಹೋಗಿ ಆಗಿದೆ ನೀನು. ಇಲ್ಲದಿದ್ರೆ ಅಮ್ಮ ಹೇಳಿದ್ದೇನು, ಮಗನೇ ಬ್ರಹ್ಮ ನೀನು ಸೃಷ್ಟಿಯ ಕಾರ್ಯ ಮಾಡಂತ ಅಮ್ಮ ಹೇಳಿದ್ದು ನಿನ್ನನ್ನು. ಹೌದಲ್ಲ? ಅದನ್ನು ಬಿಟ್ಟು ಮೊದಲಿನಿಂದಲೇ ನೀನು ಮಾತಾಡುವುದಕ್ಕೆ ಪ್ರಾರಂಭ ಮಾಡಿದೆ. ಹೌದಪ್ಪ, ನಾನು ಭಾವಿಸಿದ್ದೇನು ಮಾತಿಲ್ಲದೆ ಕಥೆ ಇಲ್ಲ. ಹೌದಪ್ಪ, ಮಾತನಾಡುವುದನ್ನೇ ಮಾತನಾಡಬೇಕು. ಇಲ್ಲದನ್ನೆಲ್ಲ ಯಾಕೆ ಸುಮ್ಮನೆ ಮಾತಾಡುದಂತ ನಾನು ನಿನ್ನಲ್ಲಿ ಹೇಳುದು. ಹೌದು, ಏನಾಯ್ತೀಗ? ಮತ್ತೆ ನೀನು ದೊಡ್ಡವ ಅಂತ ಹೇಳುತ್ತಾ ಇದ್ದೀಯಲ್ಲ. ಸರಿ, ಯಾವುದೇ ಕಾರ್ಯವಾದ್ರೂ ಸಾಂಗವಾಗಿ ನಡೆಯಬೇಕಾದ್ರೆ ಅಲ್ಲಿ ಒಬ್ಬ ಯಜಮಾನ ಅನ್ನುವುದು ಬೇಕಾ? ಅದು ನಾನು ಒಪ್ಪಿಕೊಂಡಿದ್ದೆ. ಎಷ್ಟು ಬುದ್ಧಿವಂತ ನೀನು. ಎಂತದ್ದು ತಿಳ್ಕೊಂಡಿದ್ದಿ? ಹೌದಪ್ಪ, ಕ್ಷೇತ್ರ ಅಲ್ಲಿ ಎಲ್ಲರೂ ಹೇಳುವವರು ಕೆಲವು ನಿರ್ದೇಶನ. ಹೌದಪ್ಪ, ಎಲ್ಲರೂ ಯಜಮಾನನಾದ್ರೆ ಅದು ಆಗುದಿಲ್ಲ. ಯಾವ ಕಾರ್ಯ ಕೂಡ ಸಾಂಗವಾಗಿ ನಡೆಯುವುದಕ್ಕೆ ಆಗುವುದಿಲ್ಲ. ಅಮ್ಮನ ಹೇಳಿಕೆಯಿಂದ ಗೊತ್ತಾಗಲಿಲ್ಲ. ಹೌದಪ್ಪ, ಒಂದು ಜನ ಬೇಕು. ಸತ್ಯ ಸತ್ಯ ಸತ್ಯ. ಹಾಗಂತ ಆ ಯಜಮಾನ ಆಗುವವನಿಗೆ ಯೋಗ್ಯತೆ ಅರ್ಹತೆ ಅನ್ನೋದು ಬೇಕಾ? ಆ ಅರ್ಹತೆ ನನ್ನಲ್ಲುಂಟು. ಅಲ್ಲೇ ನನ್ನ ಕೈಗೆ ಕೊಟ್ಟದ್ದು ಅಧಿಕಾರ. ಎಂತದ್ದು ನಿನ್ನಲ್ಲಿ? ಎಂತದ್ದು ಸೃಷ್ಟಿ ಕೊಟ್ಟದ್ದು ಹೇಗೆ? ಅದು ಉದ್ಯೋಗ ಅಲ್ವಾ? ಅದರಲ್ಲಿ ಏನು ವಿಶೇಷ ಉಂಟು? ಉದ್ಯೋಗದಲ್ಲಿ ಏನು ವಿಶೇಷ? ಹಿರಿಮೆ. ಎಂತದ್ದು ಹಿರಿಮೆ? ಹೇಗೆ ಅದು ಹಿರಿಮೆ? ನೋಡಿದಾಗ ಕೆಂಪು 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 ಆಗಿದ್ದೆ ಅಷ್ಟೇ. ಹೌದಪ್ಪ. ಹಾಗಾದ್ರೆ ಈಗ ಹೆಚ್ಚುವುದು ಯಜಮಾನ. ಹೌದೌದೌದು, ಅದು ಒಳ್ಳೆದಾಯ್ತು ಕೇಳಿ. ನೀವು ಇರುವವರೆಗೂ ಕೂಡ ಸರಿಯಾಗಿ ನನ್ನನ್ನೊಮ್ಮೆ ನೋಡಿ. ಮೇಲೆಯಿಂದ ಕೆಳಗೆ ನೋಡ್ಬೇಕು. ಮೊದಲು ಹೇಳುದು ನಾನು ವೇತವನ್ನು ಉಳ್ಳವನು. ಬೆಳ್ಳಗೆ 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 ಏನಿಲ್ಲ. ಮತ್ತೆ ನೀನ್ ಎಂತ ಸುಮ್ಮನೆ ದೊಡ್ಡ ಜನ. ನನ್ನಲ್ಲಿ ತಂದ ವಿಶೇಷವನ್ನು ಕಂಡುಕೊಳ್ಳುವಂತಹ ಶಕ್ತಿ ನಿನಗಿಲ್ಲ. ನಿನ್ನಲ್ಲಿ ವಿಶೇಷ ಏನು ಇಲ್ಲ. ಒಮ್ಮೆಲೆ ಹೇಳುದು ಸರಿಯಾಗಿ ಕೇಳು. ಇನ್ನು ಮುಂದಕ್ಕೆ ನೀನು ಒಂದು ಹೆಜ್ಜೆ ಮುಂದೆ ಇಡಬೇಕಾದ್ರೂ ಕೂಡ ನನ್ನಲ್ಲಿ ಹೇಳಿ ಹೋಗ್ಬೇಕು. ಮೊದಲು ಅದು ಮಾಚ ತೊರೆಯುವ ಕೊಟ್ಟಿ ಅಂತ ಭಾವಿಸಿದೆ. ಯಾಕೆ ಸುಮ್ಮನೆ ಒಪ್ಪಿಗೆ ಕೊಡ್ಬೇಕಿತ್ತು? ನಾನು ಇದ್ದೇನೆ ಎಂಬುದನ್ನು ತೋರಿಸಿಕೊಡ್ಬೇಕು. ಈ ಭಾವನೆಯಿಂದ ಯಾವುದೋ ಒಂದು ಕೀಳರಿಮೆ ನಿನ್ನಲ್ಲಿ ಹುಟ್ಟಿಕೊಂಡ ಕಾರಣ ಎಂತದ್ದು ಹೀಗಾಯ್ತು ಅಂತ. ಅದೇ ಹಾಗೆ ಮಾತಾಡದಿದ್ರೆ ನಾನು ಸಣ್ಣನಾಗಿ ಹೋಗ್ತೇನೋ. ಈಗ ನೀವು ಮಾತಾಡಿ ಸಣ್ಣವನಾಗಿದ್ದೆ. ಇಲ್ಲ, ಈಗ ನಾನು ಮಾತಾಡಿ ಸಣ್ಣವನಾದ. ಯಾರು ಹೇಳಿ? ಯಾಕೆ ನಿನ್ನ ತರವನ್ನು ನೀನು ಹೇಳಿಕೊಂಡಿ. ಅದುಂಟು ಇದುಂಟು ಸುಡ್ತೇನೆ ಹಾಗೆ ಹೀಗೆ ಸುಟ್ಟೇ ಬಿಡ್ತೇನೆ. ಈಗ
ಆಗುದಿಲ್ಲ ಆಗುದಿಲ್ಲ. ಯಾಕೆ ಆಗುದಿಲ್ಲ? ನಮ್ಮ ಮೇಲಂತೂ ನಿನ್ನ ಪ್ರಭಾವ ಸಾಧ್ಯ. ಯಾಕೆ ಆಗುದಿಲ್ಲ ಅಂತ ಕೇಳುದು ನಾನು. ನಿನ್ನ ಮನಸ್ಸಲ್ಲಿ ಇರಬಹುದು, ಹಾಗಾಗುವ ಸಾಧ್ಯತೆ ಇಲ್ಲ. ಆದ್ರೂ ನೀನು ಸುಡಬೇಕು ಅಂತಾದ್ರೆ ನನ್ನ ಸೃಷ್ಟಿಯನ್ನೇ ಅಲ್ವಾ? ಹೌದಪ್ಪ. ಎಂತ ಅಲ್ಲಿ ನಾನು ಎಂಬುದು ಪ್ರಧಾನ. ನೀನು ಸೃಷ್ಟಿ ಮಾಡುದು ಯಾವುದನ್ನು ಹೇಳೊಮ್ಮೆ? ಅಮ್ಮ ಹೇಳಿದ್ದೇನು? ಮಗನೇ ಬ್ರಹ್ಮ ಕಳೆದ ಕಲ್ಪಾಂತ್ಯದಲ್ಲಿ ಸಕಲ ಜೀವರಾಶಿಗಳು ಲಯ ಹೊಂದಿವೆ, ಪುನರಪಿ ಸೃಷ್ಟಿ ಮಾಡಬೇಕು. ಹಾಗಿದ್ದರೆ ನಿನ್ನ ಸೃಷ್ಟಿಯ ಕಾರ್ಯ ಪ್ರಾರಂಭ ಆಗುವುದೇ ಅದು ನನ್ನಿಂದ. ಅಯ್ಯ, ಕಳೆದ ಕಲ್ಪದಲ್ಲಿ ಲಯವಾದನ್ನು ನಾನು ಸೃಷ್ಟಿಸುವುದು ಹೌದಾದ್ರೂ ಕೂಡ ಪುನಃ ಅದನ್ನು ಲಯ ಮಾಡಿದ್ದನ್ನು ಲಯ ಮಾಡುವುದಕ್ಕಾಗುದಿಲ್ವಲ್ಲ? ನನ್ನ ಸೃಷ್ಟಿ ಆಗ್ಬೇಕಲ್ಲ? ಅದು ಹೌದಪ್ಪ. ಹಾಗಂತ ನೀನು ಕೂಡ ಒಂದು ವೇಳೆ ನಾನು ಲಯವೇ ಮಾಡದಿದ್ರೆ ನೀನು ಸೃಷ್ಟಿಯೇ ಮಾಡ್ತಾ ಹೋದ್ರೆ ನಿನ್ನ ಸೃಷ್ಟಿ ಮಾತ್ರ ಮತ್ತೆ ಮತ್ತೆ ಕೂಡ ಮಾಡ್ಲಿಕ್ಕೆ ಆಗುದಿಲ್ಲ. ಮಾಡುದಿಲ್ಲ ಅಂತ ಹೇಳುವುದಕ್ಕಾಗುದಿಲ್ಲ. ಮೂವರು ಮೂರು ಕಾರ್ಯಗಳನ್ನು ಮಾಡತಕ್ಕದ್ದು. ಹಾಗಾದ್ರೆ ಸ್ಥಳಾಭಾವ ಆದೀತು ಅಂತ ಅವನ ಕೆಲಸ ಮಾಡಿದ. ಅಯ್ಯ, ನನ್ನ ಸೃಷ್ಟಿಯನ್ನು ನೀನು ನಾಶ ಮಾಡುವವ. ಪ್ರಥಮತಃ ನಾನು ಸೃಷ್ಟಿ ಮಾಡುವಾಗ ಇವ ಪಾಲಿಸ್ತಾನೆ. ಏನಿದ್ರು ಕೊನೆಯ ಹಂತದ ಕೆಲಸ ನಿನ್ನದು. ಅದೇನು ಕೊನೆ? ಇದು ಮೂರು ಅಂತೂ ಆರಂಭಗೊಂಡದಕ್ಕೆ ಕೊನೆ ಆಗುವುದು ಅವನಿಂದ. ಅದು ಅವನಿಗೆ ಗೊತ್ತಿಲ್ಲ ಮಾತ್ರ. ಮೂರು ಎಂಬುದು ಸಂಖ್ಯಾದೃಷ್ಟಿಯಿಂದ ದೊಡ್ಡದು ಅಂತ ಕಂಡ್ರು ಕೂಡ ಒಂದು ಎಂಬುದಿಲ್ಲ ಇದ್ರೆ ಮೂರು ಅಂತ ಆಗುದಿಲ್ಲ. ಮತ್ತೆ ನಿನ್ನ ಕೆಲಸದಲ್ಲಿ ಹೆಚ್ಚುಗಾರಿಕೆ ಏನೂ ಇಲ್ಲ. ಏನೇ ಹೆಚ್ಚಿಲ್ಲ. ನಿಯಂತ್ರಕ ಅಂತ ನೀನು ಹೇಳಿಕೊಂಡು ನಾನು ಭಾವಿಸುವುದು ಹೇಗೆ? ಹೀಗೆ ನನ್ನ ಸೃಷ್ಟಿಯಲ್ಲಿ ಉಂಟಾದಂತಹ ಕಸವನ್ನು, ಗಡ್ಡೆಯನ್ನು, ಕೊಳೆಯನ್ನು, ಕಳೆಯನ್ನು, ಕೆಸರನ್ನು, ಕೊಸರನ್ನು ನಿವಾರಿಸಿ ಸ್ವಚ್ಛಗೊಳಿಸುವಂತಹ ಸ್ವಚ್ಛಗಾರ ನೀನು. ಅರ್ಥಾತ್ ನೀನು ತೊಳೆಯುವವ. ಬ್ರಹ್ಮ ಈಗ ಸ್ವಚ್ಛ ಮಾಡ್ಬೇಕಾದ್ರೆ ಹಾಗಾದ್ರೆ ಕೊಳೆತಿರ್ಬೇಕಲ್ವಾ? ಏನು ಬ್ರಹ್ಮನೇ ಕೊಳೆತಿದ್ದಾನ? ಇಲ್ಲಪ್ಪ, ಮತ್ತೆ ನನ್ನ ಸೃಷ್ಟಿಯಲ್ಲಿ ಕೊಳಕು ಇರ್ತದೆ. ಅಲ್ಲಪ್ಪ, ಸೃಷ್ಟಿಯಲ್ಲಿ ಕೊಳಕಿದ್ರೆ ನೀನೇ ಕೊಳಕಂತ ಅರ್ಥ ಅದರಿ. ಏಕಮುಖವಾದ ಸೃಷ್ಟಿಯಲ್ಲ ಪ್ರಪಂಚ ಎಂದಾದ ಮೇಲೆ ಅದು ಸೃಷ್ಟಿ ಆದಾಗ ನನಗೆ ಅರ್ಥ ಆದಿತ್ತು ಅದರಲ್ಲಿ ಎಷ್ಟು ಭಿನ್ನತೆ ಉಂಟು ಅಂತ. ಈಗಲೇ ಅರ್ಥ ಆಗಿದೆ. ಒಳ್ಳೆದುಂಟು, ಕೆಟ್ಟದು ಉಂಟು. ಆದ್ದರಿಂದ ಕೆಟ್ಟಾಗ ಅದನ್ನು ನಿವಾರಿಸಿ ಸ್ವಚ್ಛಗೊಳಿಸುವ ನೀನು. ಯಾಕಂದ್ರೆ ಪುನಃ ಸ್ವಚ್ಛ ಆ ಕ್ಷೇತ್ರ ನನಗಾಗಿ ಶುದ್ಧೀಕರಿಸಲ್ಪಡಬೇಕಲ್ಲ. ಅದಕ್ಕಾಗಿ ನನ್ನ ಕಾರ್ಯಕ್ಕೆ ಪೂರಕನಾಗಿ ನನಗೆ ಸಹಾಯಕನಾಗಿ ನೀನು ಇರುವವ. ಆದ್ದರಿಂದ ಉದ್ಯೋಗವನ್ನು ಕೊಡುವವ ನಾನು. ನನ್ನ ಉದ್ಯೋಗ, ನಾನು ಕೊಟ್ಟಂತಹ ಉದ್ಯೋಗವನ್ನು ಮಾಡುವವರು ನೀವು. ಹಾಗೆ ಉದ್ಯೋಗವನ್ನು ಕೊಡುವ ನಿನಗೀಗ ಉದ್ಯೋಗವೇ ಸ್ವಲ್ಪ ಘನ ಆಗಿದೆಯಲ್ಲ? ಭಾರ ಆಗಿದೆ. ಈಗ ಭಾರ ಆಗಿದೆ, ತಲೆಭಾರಾಗಿದೆ. ಪ್ರಧಾನ ಅಂತ ಕಾಣಿಸಿಕೊಡುವುದಕ್ಕಾಗಿ ವಿಚಾರಗಳನ್ನು ಬಳಕೆ ಮಾಡುತ್ತಾ ಬರುವವನು ನೀನು. ಒಂದು ನೀನು ಹೇಳಿದಷ್ಟೆಲ್ಲ ಘನತೆ ನನಗಂತೂ ಕಾಣುವುದಿಲ್ಲಪ್ಪ. ನಮ್ಮನ್ನು ಒತ್ತಡದ ಮೂಲಕವಾಗಿ ಒಪ್ಪಿಸುವಂತಹ ಒಂದು ಪ್ರಯತ್ನ ನೀನು ಮಾಡುವುದನ್ನು ನೋಡಿದ್ರೆ ನಿನ್ನಲ್ಲೇನೋ ಸಣ್ಣತನವನ್ನೇ ನೀನು ಹೇಳಿಕೊಂಡ ಹಾಗುಂಟು. ನೀವೊಬ್ಬರು ಒಪ್ಪಿಕೊಳ್ಳಿ, ಒಪ್ಪಬೇಕು, ನನ್ನ ನಂತರದವರು ಹೀಗೆಂದೇ ಸ್ಥಾಪಿಸುತ್ತಾ ಬರ್ತಿ. ಯಥಾರ್ಥವಾಗಿ ದೊಡ್ಡತನ ಕಂಡು ಬರುವುದು ಯಾವಾಗ? ಇನ್ನೊಬ್ಬನಲ್ಲಿ ದೊಡ್ಡ ಸ್ಥಿತಿಯನ್ನು ತಾನು ಕಂಡಾಗ. ನಿನ್ನಲ್ಲೂ ಬಹಳಷ್ಟು ಉಂಟು ಅನ್ನುವಂತೆ ಕಂಡುಕೊಂಡಾಗ ಮಾತ್ರ. ನೀನು ಆದಿಯಿಂದ ಅದನ್ನು ಕಾಣುವುದಿಲ್ಲ. ನೀನು ನಂತರದವರು
ಅನ್ನುವ ಹಾಗೆಯೇ ಆಡುತ್ತಿರುವವನು. ಸೃಷ್ಟಿಸುವ ಉದ್ಯೋಗ ಅನ್ನುವಾಗಲೇ ನಮಗೆ ಉದ್ಯೋಗ ಉಂಟು ಅನ್ನುವುದನ್ನು ಯೋಚಿಸಬಹುದಾಗಿತ್ತು, ಅದನ್ನೇನು ಯೋಚಿಸುವುದಿಲ್ಲ. ಈಗಲೂ ಹಾಗೆ ನಾನು ಕೊಡುವುದರಿಂದ ನೀವು ಮಾಡುವುದು, ಯಾರು ಕೊಡದೆ ಏನನ್ನು ಯಾರಿಗೂ ಮಾಡುವುದಕ್ಕಾಗುವುದಿಲ್ಲ. ಆಗ್ತದ? ಸ್ವಯಂ ಜಲದಲ್ಲಿ ಹುಟ್ಟಿಕೊಂಡಂತ ನಾವುಗಳು ಮುಖ ನೋಡಿದ್ದೆ ಹೊರತು ಸ್ವಯಂ ಸಂಪಾದನೆ ಇರಲಿಲ್ಲ, ಬರೀ ಪಾತ್ರೆಗಳಾಗಿದ್ದೆವು. ಆವಾಗ ನಮಗೆ ಗುಣ ಏನಪ್ಪ ಗೊತ್ತೇ ಇರಲಿಲ್ಲ. ಆಮೇಲೆ ರೂಪವನ್ನು, ಗುಣವನ್ನು, ಉದ್ಯೋಗವನ್ನು ಎಲ್ಲವನ್ನು ಕರುಣಿಸಿಕೊಟ್ಟು ನಮ್ಮನ್ನೊಂದು ಆಕಾರವನ್ನಾಗಿ ಮಾಡಿದ್ದಮ್ಮ. ಮತ್ತೆ ನಾವು ಉದ್ಯೋಗಕ್ಕೆ ಮುಂದುವರಿಯುವುದಕ್ಕೆ ಆಡಿದ್ದು. ಎನ್ನುವರೆಗೆ ಯಾರೋ ಒಬ್ಬ ಕೊಡುವವನು ಬೇಕು, ಕೊಟ್ಟಾಗ ಮಾತ್ರ ಎಲ್ಲರ ಪಾತ್ರವು ಪೂರ್ಣಗೊಳ್ಳುತ್ತದೆ ಎನ್ನುವುದು ಸ್ಪಷ್ಟವೇ ಆಯಿತೋ ಇಲ್ಲೋ. ಹಾಗೆ ನೋಡ ಹೊರಟ್ರೆ ಕೊಡುವ ಉದ್ಯೋಗ ಯಾರಿಗಿರುವುದು? ನನಗೆಲ್ಲ ಒಮ್ಮೆ ಕೊಟ್ಟದು. ಎಲ್ಲೋ ಯಾವುದು ಕೆಟ್ಟು ಹೋಗದ ಹಾಗೆ ಸಕಾಲದಲ್ಲಿ ಎಲ್ಲವನ್ನು ಯೋಗ್ಯವಾಗಿ ಇಟ್ಟುಕೊಳ್ಳುವುದಕ್ಕಾಗಿ ಬೇಕಾದನ್ನು ಬೇಕಾದ ಕಾಲದಲ್ಲಿ ಬೇಕಂತೇ ಕೊಟ್ಟು ಸಮಷ್ಟಿಯನ್ನು ಯೋಗ್ಯವಾದ ರೀತಿಯಲ್ಲಿ ಪಾಲಿಸುವಂತಹ ಹೊಣೆಯನ್ನು ಕೊಟ್ಟದು ನನಗಮ್ಮ. ಕೊಡುವವರು ದೊಡ್ಡವರು ಅಂತ ಇದೀಗ ನಾವು ಒಪ್ಪಿಕೊಂಡು ಆಯಿತು. ಓಂಕಾರ ಕೇಳಿಸಿಕೊಂಡಾಗಲೂ ನಾವು ಒಟ್ಟಾಗಿ ಭಜಿಸಿದ್ದು ಆ ಮಹಾ ತಾಯಿ ಪ್ರತ್ಯಕ್ಷಳಾಗಿ ಮಕ್ಕಳೇ ಈಗ ನಿಮಗೆಷ್ಟು ಅನ್ನುವ ಹಾಗೆ ನಮಗೆ ಕೊಟ್ಟುದರಿಂದ ನಾವು ದೊಡ್ಡವರಾದ್ದು. ಕೊಟ್ಟವಳು ದೊಡ್ಡವಳು ಹೌದು ಅನ್ನೋದು ನಮಗೆ ಗೊತ್ತಾದ್ದೇ ಅವಳ ಕೊಡುವಿಕೆಯಿಂದ. ನಾಳೆ ಎಲ್ಲ ಕೊಡುವ ನಾನಲ್ಲ ಎಂದು ಕೊಡುವ ಉದ್ಯೋಗವನ್ನು ಹೊಂದಿ ಅಂತ ನನ್ನ ಉದ್ಯೋಗದಷ್ಟು ನಿನ್ನ ಉದ್ಯೋಗ ಘನವಾಗಿ ಕಾಣುವುದಿಲ್ಲ. ಸ್ವಲ್ಪ ಸಣ್ಣ ಕೆಲಸ, ಹಾಗೆಂತ ಉದ್ಯೋಗ ಹೊರಟದೆ ನನ್ನ ಉದ್ಯೋಗದಷ್ಟಲ್ಲ. ಸೃಷ್ಟಿಪಗಾರಿ ಅಷ್ಟೊಂದು ಘನವಲ್ಲ, ನೀನು ಹೇಳಿದಷ್ಟಲ್ಲ. ಅಯ್ಯ, ನೀನು ತಿಳ್ಕೊಂಡ ಹಾಗೂ ಅಲ್ಲ ಅದು. ಹೌದಾ? ಹಿರಿಯರಾದವರು ಪ್ರಥಮ ಹೆಜ್ಜೆಯನ್ನು ಇಟ್ಟಾಗ ಅದನ್ನು ಅನುಸರಿಸಿ ಕಿರಿಯರ ಮುಂದೆ ಹೋಗುದಲ್ವಾ? ವಿಷಯ ಹಾಗೆ ಅಲ್ವಾ? ಈಗ ಅಮ್ಮ ಮುಂದೆ ನಡೆದು ತೋರಿಸುದು, ಮಕ್ಕಳೇ ಹೀಗೆ ನಡ್ಕೊಂಡು ಬನ್ನಿ ಅಂತ ಅಲ್ವಾ? ಅಮ್ಮನನ್ನು ಬಿಟ್ಟಾದ ಮೇಲೆ ಆ ಉದ್ಯೋಗದತ್ತ ಲಕ್ಷ್ಯ ಹರಿಸಿದಾಗ ಮುಂದೆ ಹೋಗುವವ ನಾನು. ಹೌದು, ಯಾವುದಕ್ಕೆ ಯಾವುದು ಕಾರಣೀಭೂತವಾಗ್ತದೋ ಅದೇ ಶ್ರೇಷ್ಠವಾಗಿರ್ತದೆ. ಯಾವುದಕ್ಕೆ ಶ್ರೇಷ್ಠವಾಗಿರ್ತದೆ? ಎಲ್ಲದಕ್ಕೂ ಅಲ್ಲ. ಯಾವನು ಯಾವ ಸೃಷ್ಟಿಯನ್ನು ಮಾಡುತ್ತಾನೋ ಆ ಸೃಷ್ಟಿಸಿದ ಜೀವರಿಗೆ ಅವನು ಶ್ರೇಷ್ಠನಾಗಿರ್ತಾನೆ. ಅದು ಈ ಸನ್ನಿವೇಶಕ್ಕೆ ನೀನು ಹೊಂದಾಣಿಕೆ ಮಾಡಿಕೊಳ್ಳೇ ಅಲ್ಲ. ಅಯ್ಯ, ನನ್ನ ಸೃಷ್ಟಿ ಅಷ್ಟು ಸುಲಭ ಅಂತ ಭಾವಿಸಬೇಡ. ನಾನು ಸುಲಭ ಅಂತ ಹೇಳಿದ್ದೇನೆ. ಮತ್ತೆ ಘನ ನನ್ನ ಉದ್ಯೋಗದಷ್ಟು ಘನತೆ ಇಲ್ಲ ಅಂತ ಆಂತರ್ಯದಲ್ಲಿ ನೀನು ದೊಡ್ಡ ಮಾತನ್ನು ಹೇಳಿಕೊಳ್ಳ ಅಲ್ಲಪ್ಪ. ನನ್ನ ಉದ್ಯೋಗ ಶ್ರೇಷ್ಠ ಆದ್ರೂ ಕೂಡ ನನ್ನ ಸೃಷ್ಟಿಗೆ ಅಲ್ವ ನೀನು ಪೂರಕನಾಗಿ ಕೊಡುವುದು. ಹೌದು, ಹಾಗಿರುವಾಗ ನಾನೇ ಶ್ರೇಷ್ಠ ಆಗುವುದಿಲ್ಲ. ಯಾಕೆ? ಸೃಷ್ಟಿಗೆ ಕೊಡುವುದು ನಿನ್ನ ಕೊಡುಗೆಯನ್ನಲ್ಲ ನೋಡು, ಅದು ನನ್ನ ಸ್ವಂತಿಕೆಯಿಂದ ಕೊಡುವಂತಹುದು ಎನ್ನುವಾಗ ನಿನ್ನ ಜೀವನನ್ನು ಪಾಲಿಸುವ ಹೊಣೆ ನನ್ನದ್ದು ಅಂತ ಹೇಳಿದ್ದು ನಾನು. ಅಷ್ಟನ್ನೂ ನಾನೇ ಮಾಡ್ತಿದ್ರೆ ಮೂರು ಮೂರ್ತಿಗಳ ಸೃಷ್ಟಿಯ ಪ್ರಮೇಯವೇ ಇರ್ತಿರ್ಲಿಲ್ಲ. ಮತ್ತೆ ಬಾಕಿ ಉಳಿದದ್ದನ್ನು ನೀನೇ ಮಾಡುವುದಾದ ನಮ್ಮ ಅಗತ್ಯವೂ ಇರಲಿಲ್ಲ. ಅದೇ ಹೇಳಿದ್ದು, ನಮ್ಮ ಅಗತ್ಯ ಉಂಟು ಅನ್ನುವಲ್ಲಿ ಮೂವರು ಸಮಾನವಾಗಿರಬೇಕು ಅನ್ನುವುದೇ ನಿರ್ಣಯ. ಹಾಗಲ್ಲ, ಎಲ್ಲವನ್ನು ಮಾಡುವಂತ ಸಾಧ್ಯತೆ ಅಮ್ಮನಿಗಿದ್ರು ಹಾಗೆ ಬೇಡ, ಈ ರೀತಿ ರೂಪಿಸೋಣ ಎಂಬ ಕಾರಣಕ್ಕಾಗಿ ನಮಗೊಂದು ಒಬ್ಬೊಬ್ಬರಿಗೆ ಒಂದೊಂದು ಉದ್ಯೋಗ ನಿಕ್ಷೇಪಗೊಳಿಸಿಲ್ವಾ? ಹಾಗಿರುವಾಗ ಹೆಚ್ಚಿನ ಹೊಣೆಗಾರಿಕೆ ನನಗೆ ಕೊಟ್ಟಿದ್ದಾಳಮ್ಮ. ಇಲ್ಲ ವ್ಯತ್ಯಾಸ. ಅಯ್ಯ, ಆಲೋಚನೆ ಮಾಡು. ನಾನು ಸೃಷ್ಟಿ ಮಾಡಿದಾಗ ನೀನು ಕೊಡ್ತೇನೆ ಅಂತ ಹೇಳಿದ್ರು ಕೂಡ ನನ್ನ ಸೃಷ್ಟಿಗೆ ಕೊಡುದು ಎಂದಾದಾಗ ಅಲ್ಲೂ ನನ್ನ ಶ್ರೇಷ್ಠತೆಯನ್ನು ನಾನು ಕಾಣ್ತೇನೆ, ನೀನು ಕಾಣುವುದಿಲ್ಲ. ನಿನ್ನ ಸೃಷ್ಟಿಗೆ ಕೊಡುವನಾದ್ದರಿಂದ ಶ್ರೇಷ್ಠತ್ವ ನನ್ನಲ್ಲಿ ಉಂಟು ಅಂತ ನೀನು ಕಾಣಬೇಕಾದ್ದು. ಎಲ್ಲಿ ಶ್ರೇಷ್ಠತೆ ಉಂಟು ಇಲ್ಲ ಎಂಬುದನ್ನು ಕಾಣಬೇಕಿದ್ರೆ ದೃಷ್ಟಿ ಚೆನ್ನಾಗಿರ್ಬೇಕು. ನಿಜವಾಗಿ ದೃಷ್ಟಿ ಚೆನ್ನಾಗಿರ್ಬೇಕಿದ್ರೆ ಅರಿವು ದೃಷ್ಟಿಯ ಕಡೆಗೆ ಹರಿದಿರಬೇಕು. ಆದ್ರೆ ದೃಷ್ಟಿಯಲ್ಲಿ ಮದ ತುಂಬಿದ್ರೆ ಯಾರನ್ನೂ ಕಾಣ್ಲಿಕ್ಕೆ ಆಗುವುದಿಲ್ಲ. ಮದ ಬೇಕಪ್ಪ, ನನ್ನ ಗುಣದ ಪ್ರಭಾವ ಅದು, ಜೀವದ್ರವ್ಯವೇ ಅದು. ನಿನಗೆ ಇತರನ್ನು ಕಂಡುಕೊಳ್ಳೋದಕ್ಕಾಗಲಿಲ್ಲ. ಅದಕ್ಕಾಗಿ ಪ್ರಥಮ ಆಗ ನಾನು ಪ್ರಾರಂಭ ಮಾಡಿದ್ದು ಅರಿತಾರೆ. ಅಲ್ಲ, ಅರಿತಾರೆ ಅಂದ್ರೆ ನಾವು ಅರಿತುಕೊಂಡಿದ್ದೇವೆ, ನೀನು ಅರಿಯೋದಕ್ಕೆ ನಾನೇನು ಮಾಡ್ಬೇಕು? ನಿಮ್ಮ ಅರಿವು ಸಾಕಾಗ್ಲಿಲ್ಲ, ನಿಮ್ಮ ಅರಿವು ಸಾಕಾಗ್ಲಿಲ್ಲ. ಆದ್ರಿಂದ ನನ್ನ ಮಾತನ್ನು ವಿರೋಧಿಸಿ ಆಕ್ಷೇಪ. ನನ್ನ ಅರಿವಿನ ವ್ಯಾಪ್ತಿಯಲ್ಲಿ ಅಷ್ಟಿಲ್ಲ ಹೇಳಿದೀನಿ, ನನ್ನ ಆಕ್ಷೇಪ ಇಲ್ಲ. ನನ್ನನ್ನು ನೀನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿಲ್ಲ. ಒಳ್ಳೆದಾಯ್ತು. ನೀನು ಹಾಗೆ ಯಾಕಂದ್ರೆ ತಿಳ್ಕೊಳ್ಳೇ ಇಲ್ಲ. ನಾಳೆ ನನ್ನ ಪ್ರಪಂಚ ಸೃಷ್ಟಿಯಾದಾಗ ಮುಂದೆ ನಾನು ಸೃಷ್ಟಿಸ್ತಾ ಇದ್ದಾಗ ಹಿಂದಿನಿಂದ ನೀನು ಕಿರಿಕಿರಿ ಮಾಡೋದು ತಪ್ಪಿತಲ್ಲ. ಅಲ್ಲ, ಹಿಂದಿನಿಂದ ಮಾತನಾಡಿಕೆ ನಿನಗೇ ಹೊಣೆ ವಹಿಸಿದ್ದು, ನನಗೆ. ಇವತ್ತೇ ನಿನ್ನ ಮನೋರಂಗ ಏನು ಅಂತ ಗೊತ್ತಾದದ್ದು ಬಹಳ ಒಳಿತಾಯ್ತು. ನಾನು ನೇರ ಹೇಳುವುದೇ, ಒಪ್ಪಿದ್ರು ಬಿಟ್ರು ನಾನು ನಾನೇ. ಮತ್ತೆ ಇಷ್ಟು ಮಾತಾಡಿದ್ಯಾಕೆ ನೀನು? ಈಗ ಗೊತ್ತಾಯ್ತಲ್ಲ. ಸರಿ ನಿನ್ನ ವಚನವು ಹೊರೆಯುವ
ಚೆನ್ನಾಗಿ ನಾನು ಕೇಳಿದೆ. ಕೇಳಿದ್ದು ಮಾತ್ರವಲ್ಲ, ಸರಿಯಾಗಿ ಯೋಚಿಸಿ ನೋಡಿದೆ. ಏನೀಗ? ಈಗ ಗೊತ್ತಾಯ್ತು ನನಗೆ. ಏನು? ನಮ್ಮ ಮೂರಲ್ಲಿ ಶ್ರೇಷ್ಠತೆ ಜ್ಯೇಷ್ಠತೆ ಇರುವುದಾದ್ರೆ ಅದು ನಿನ್ನ ಉದ್ಯೋಗದಲ್ಲಿ. ವ್ಯಕ್ತಿ ದೊಡ್ಡವನಲ್ಲ, ನಿನ್ನ ಉದ್ಯೋಗ ದೊಡ್ಡದು ಅಂತ ನಾನು ಒಪ್ಪಿಕೊಂಡೆ ಆಯ್ತು. ಕಾರಣ ಉಂಟು. ಯಾಕೆ ಹೇಳಿದೆ ಗೊತ್ತುಂಟಾ? ಯಾಕಪ್ಪ? ತುಂಬಿದಂತಹ ಜಲರಾಶಿಯ ಮಧ್ಯೆ ನಾವು ಮೂವರು ಕೂಡ ದಿಕ್ಕು ದೆಸೆ ಇಲ್ಲದೆ ಬಳಲುತ್ತಿರುವಂತಹ ಸಂದರ್ಭದಲ್ಲಿ ನಮ್ಮ ಕರ್ಣಗಳಿಗೆ ಕೇಳಿಸಿದು ನಭೋ ವಚನ. ಅದನ್ನೇ ಆಧಾರವಾಗಿಟ್ಟು ಸ್ತುತಿಸಿಕೊಂಡಾಗ ಮಹಾಮಾತೆ ಪ್ರತ್ಯಕ್ಷಳಾದ್ದು. ಇದು ಕ್ಷಣಿಕ. ಪ್ರತ್ಯಕ್ಷಳಾದ ಮೇಲೆ ಮೂವರಿಗೆ ಲೋಕ ಮುಖದಲ್ಲಿ ಗುರುತಿಸುವುದಕ್ಕೆ ಒಂದೊಂದು ಉದ್ಯೋಗ, ಮಾಡುವುದಕ್ಕೆ ಉದ್ಯೋಗ, ಹೆಸರು, ಇರುವುದಕ್ಕೆ ಜಾಗ. ಇದು ದೀರ್ಘವಾದ್ದು. ತದನಂತರ ಅದು ವಿಶಾಲವಾದ್ದು. ಅದು ಕೂಡ ಕ್ಷಣಿಕ. ಹಾಗೆಯೇ ನನ್ನ ಲಯವ ಅಲ್ಲ, ಇವನ ಸೃಷ್ಟಿಯ ಇದು ಕೂಡ ಕ್ಷಣಿಕವೇ. ಒಬ್ಬ ವ್ಯಕ್ತಿ ಎಷ್ಟು ವರ್ಷ ಬದುಕಿದ ಅಂತ ಮುಖ್ಯ ಅಲ್ಲ, ಬದುಕಿನಲ್ಲಿ ಏನು ಸಾಧಿಸಿದ ಇದು ಮುಖ್ಯ. ಒಂದು ಗಿಡ ಮರವಾಗಿ ಬೆಳೆಯಬೇಕಾದ್ರೆ ಸಮಯಕ್ಕೆ ಸರಿಯಾಗಿ ಕೊಡಬೇಕಾದವ ನೀನು, ಪೋಷಕ. ಹೌದಪ್ಪ. ಆದ ಕಾರಣ ನೀನೇ ಶ್ರೇಷ್ಠ, ನೀನೇ ಜ್ಯೇಷ್ಠ ಎಂಬ ಹಾಗೆ ನಾನು ಒಪ್ಪಿಕೊಂಡಿದ್ದೇನೆ. ಜೀವಕ್ಕೊಂದು ಆಯಾಮ ಬರುವುದೇ ಕೊಡುವಿಕೆಯಿಂದ. ಹೌದು. ಎನ್ನುವ ಕಾರಣಕ್ಕಾಗಿ ಶ್ರೇಷ್ಠತ್ವ ನೀನು ಕಂಡುಕೊಂಡು. ಸತ್ಯ. ನಿನ್ನ ಒಪ್ಪಿಗೆ ಯಾಕಾಗಿ? ಈಗ ಕಾರಣ ಉಂಟು. ಬ್ರಹ್ಮ ಸೃಷ್ಟಿಯ ಕಾರ್ಯ ಮಾಡುವುದಕ್ಕಿಂತ ಮೊದಲು ಲೋಕಕ್ಕೆ ನಾವು ತೋರಿಸಿಕೊಡ್ಬೇಕು. ಏನೆಂದು? ಹರಿಹರರಾದ ನಮ್ಮಲ್ಲಿ ಭೇದವಿಲ್ಲ. ಹೇಗೆ? ನಾನು ನಿನ್ನಲ್ಲಿ ಸೇರಿಕೊಳ್ಳುವುದು. ಏನಪ್ಪ ಹತ್ತಿರಗೂ ನಿಂತು ಗುಸು ಗುಸು ಮಾತಾಡ್ತಾರೆ ಅಂತ ಯೋಚಿಸಿದ್ರೆ ಒಮ್ಮಿಂದೊಮ್ಮೆಗೆ ಕಾಣದಾದನಲ್ಲ. ಕಾಣುವುದು ಏನು ಎರ್ರಕ್ಕಾದ ಒಳ ಸೇರಿ ಮಾಡಿದೀ ಅವ ಒಳಗೆ ನುಗ್ಗಿದ. ಐಕ್ಯಗೊಳಿಸಿ ಜೀರ್ಣ ಆಗಿ ಹೋದನು ನಿನ್ನಲ್ಲಿ. ಇಲ್ಲಪ್ಪ, ನನ್ನಲ್ಲೇ ಅಸ್ತಿತ್ವ ಉಂಟವನದು. ಯಾವ ಸ್ಥಿತಿಯಲ್ಲೇ ಇರ್ಲಿ ಸಾತ್ವಿಕ ನನಗೇನು, ಆದ್ರೆ ಇದು ವಿಕೃತಿ ಆಯ್ತು. ಅದೇ ಯಾಕೆ? ಸುಮೋನುಶೀಲ ವ್ಯಸನೇಶು ಸಖ್ಯಂ ಎಂಬ ಮಾತಿಗೆ ವಿರುದ್ಧವಾಗಿ ವರ್ತಿಸಿದ್ದಾನೆ ಹರ. ಯಾವುದು ವಿರುದ್ಧ? ಅದು ತಾಮಸ, ಇದು ಸಾತ್ವಿಕ. ಒಂದಾಗುವ ಸಾಧ್ಯತೆಯೇ ಇಲ್ಲ. ಆಗ್ಲೇ ಹೇಳಿದ್ದಾನೆ, ಸುಡ್ತೇನೆ. ಸ್ವಲ್ಪ ಹೊತ್ತು ಕಳಲಿ ಸುಡುವುದಕ್ಕೆ ಪ್ರಾರಂಭಿಸ್ತಾನೆ ನಿನ್ನನ್ನು. ನೀನೇ ಹರಿಹರರಲ್ಲಿ ಭೇದ ಇಲ್ಲ, ಇತರರು ತಿಳಿಬೇಕು, ಅದಕ್ಕೆ ಸೇರಿದ್ದು. ಹಾಗಲ್ಲ. ನಿಜವಾಗಿ ಅವನಿಗೆ ಸ್ವಂತಿಕ ಎಂಬುದಿಲ್ಲ. ಬದುಕಬೇಕು ಎಂಬುದಿದ್ದರೆ ಬೇರೊಬ್ಬನನ್ನು ಓಲೈಸಿ ಬೇರೊಬ್ಬನ ಸೆರೆದು ಹಿಡಿದು ಬದುಕುವ ಬುದ್ಧಿ ಅದು. ಸತ್ವದೊಂದಿಗೆ ಸೇರಿದ್ರೆ ತಾನು ಸತ್ವಯುಕ್ತನಾಗಬಹುದು ಅಂತ ಗೊತ್ತುಂಟು ಅವನಿಗೆ. ಒಪ್ಪಿರಬಹುದು, ಆ ರೀತಿ ಅಲ್ಲ. ನಾನು ಹೇಳಿದ ಹಾಗಾಯ್ತು, ಸ್ವಂತಿಕೆ ಇಲ್ಲದ ರೀತಿಯಲ್ಲಿ. ಅದು ಹೇಗೆ? ಮತ್ತೆ ಹೀಗೂ ಇರಬಹುದು. ಅವನನ್ನು ಸೇರಿಸಿಕೊಂಡ್ರೆ ಬ್ರಹ್ಮನನ್ನು ಬಗ್ಗುಬಡಿಬಹುದು, ಅವನನ್ನು ಸಣ್ಣವನನ್ನಾಗಿ ಮಾಡಬಹುದು ಅಂತ. ಈಗ ಒಮ್ಮೆ ಆದವನನ್ನು ಅಷ್ಟು ಸುಲಭದಲ್ಲಿ ಕೆಳಗಿಳಿಸುವುದಕ್ಕಾಗುದಿಲ್ಲ. ಏನು ಸಣ್ಣವರು ದೊಡ್ಡವರು ಅಂತ ಪ್ರಚಾರ ಮಾಡಿದ ಯಾವ ಕಾಲಕ್ಕೂ ತಿದ್ದಿಕೊಳ್ಳುವುದಿಲ್ಲ. ಇಲ್ವೇ ಅಲ್ಲ. ನಾರಾಯಣ, ಒಬ್ಬ ಹರನನ್ನೇನು 10 ಮಂದಿಯನ್ನು ನೀನು ಸೇರಿಸಿಕೊಂಡ್ರು ಇರುವುದೇ ಭೀತಿ ನನಗೆ. ಹೆದರಿಕೆ ಇದ್ರೆ ಹೀಗಾಗ್ತಿದ್ಯಾ? ಇಲ್ಲಪ್ಪ, ಸರಿಯಾಗ್ತಿದ್ದೆ. ಸ್ವಲ್ಪ ಹೆದರಿಕೆ ಉಂಟು, ನಿಮ್ಮ ಹೆದರಿಕೆ ಇಲ್ಲ ಅಂತ. ನಿಮಗೆಲ್ಲ ಹೆದರಿ ಕೂತ್ರೆ ನನ್ನ ಕೆಲಸ ನಾನು ಮಾಡ್ಲಿಕ್ಕುಂಟ. ಆದ್ರಿಂದ ನೀನು ನನ್ನ ಮಾತಿಗೆ ಒಪ್ಪದಿದ್ರೆ ನಿನ್ನನ್ನು ನಿನ್ನೊಳಗಿದ್ದವನನ್ನು ಬಗ್ಗುಬಡಿದು ಹೇಗೆ ಅಂತ ನನ್ಗೆ ಗೊತ್ತುಂಟು. ಮಾತಿಲ್ಲ, ಕೈ ವಾದದಿ ಫಲವಿಲ್ಲ ಸೋದರೆಯಿಂದಲೇ ವಾದದಿ ಫಲವಿಲ್ಲ ಸೋದರ
ಫಲವಿಲ್ಲ ಶೋಧನೆಯಿಂದಲೇ ಸಾಧಿಸಿ ತಿಳಿಯುವ ನಿಜವ ಓದ ಕಲ್ಪದಿ ಲಯವಾದ ಪ್ರಪಂಚವೋ ಓದ ಕಲ್ಪದಿ ಲಯವಾದ ಪ್ರಪಂಚವೋ ಐದಿ ಬರದಿ ಸೇರುವ ವಾದದಿ ಫಲವಿಲ್ಲ ಶೋಧನೆಯಿಂದಲೇ ಸಾಧಿಸಿ ತಿಳಿಯುವ ನಿಜವ ಸಾಧಿಸಿ ತಿಳಿಯುವ ನಿಜವ ವಿಧಿಯೇ ಅಂತೂ ಯುದ್ಧದ ಮೂಲಕವಾಗಿ ನಿರ್ಧಾರಕ್ಕೆ ಬರೋಣ ಅನ್ನೋ ಉತ್ಸಾಹ. ಮಾತಿಲ್ಲ ಇದ್ರೆ ಹೊಡೆತು ಹೊಡೆತ ಅಂದ್ರೆ ಆಗದಿದ್ರೆ ಬಳಿದಾದ್ರೂ ನನ್ನ ದಾರಿಗೆ ಬರ್ತಂತ ನೋಡು. ಈಗ ಬಡಿದ್ರೂ ಸರಿಯಾಗದಿದ್ರೆ ಅಲ್ಲಿಯೂ ಆಗುದಿಲ್ಲ ಅಂತಾದ್ರೆ ಬಿಟ್ಟು ಬಿಡೋದು. ಯಾಕೆ ಯಾವುದಕ್ಕೂ ಬಗ್ಗುವುದಿಲ್ಲ ಉಗ್ಗುವುದಿಲ್ಲ ಅಂತಾದ್ರೆ ಅದಷ್ಟಕ್ಕೆ ಅದನ್ನು ಬಿಡ್ಲಿ. ಅಷ್ಟಾಗೂ ನೀನು ದೊಡ್ಡವನಾಗುವುದಿಲ್ವಲ್ಲ ಬಿಟ್ರೆ. ಅಯ್ಯ ಆಗ್ತೇನೋ ಇಲ್ವೋ ಮತ್ತೆ ಇಲ್ಲ. ಮತ್ತೆ ದೊಡ್ಡವನಾಗಬೇಕು ಅಂತಾದ್ರೆ ಬಿಟ್ರೆ ಆಗ್ತದ. ಎಲ್ಲರನ್ನು ನೀನು ಹೇಳಿದ ಹಾಗೆ ಕೇಳಿಸಿದಾಗಲ್ಲೂ ಈಗ ಕೇಳುವುದಿಲ್ಲ ಅಂತಾದ್ರೆ ದೊಡ್ಡವನಾಗುವುದಕ್ಕೆ ಆ ದಾರಿಯನ್ನೇ ಉಪಯೋಗಿಸುವುದು. ಹಾಗಲ್ಲ, ಇದ್ದ ಸತ್ಯವನ್ನು ಯಾಕೆ ಒಪ್ಪೋದಿಲ್ಲ ನೀವು? ಅಲ್ಲ, ಇದ್ದ ಸತ್ಯವನ್ನು ಯಾಕೆ ಒಪ್ಪುವುದಿಲ್ಲ ಅಂತ ನಾನು ಕೇಳುವುದೀಗ. ನೀ ಯಾಕೆ ಒಪ್ಪುವುದಿಲ್ಲ ಇದ್ದ ಸತ್ಯವನ್ನು? ಯಾವುದನ್ನು? ಸತ್ವದಲ್ಲೇ ವಿಶೇಷತೆ ಸತ್ಯ. ಮತ್ತೆ ಸತ್ಯ ಅಪ್ಪ ಸತ್ಯ ಉಂಟು ಅಂತ ನೀನೇ ಹೇಳಿ ಮತ್ತೆ ಏನು ಸತ್ಯತೆ ಅಲ್ಲಿ ತವರಿ ಬರುವುದಿಲ್ಲ. ಯಥಾರ್ಥ ಅದನ್ನು ಮರೆಮಾಚಿಕೊಂಡು ನಿನ್ನದ್ದೇ ಆದಂತ ಒಂದು ಉದ್ಘೋಷಣೆಯನ್ನು ನೀನು ಮಾಡುವುದಕ್ಕೆ ಹೊರಟು. ಸತ್ಯ ಲೋಕೇಶನಲ್ಲದೆ ಅವನಲ್ಲಿ ಅಲ್ಲದೆ ಬೇರೆಲ್ಲ ಸತ್ಯ ಇರುವುದು ಅಲ್ಲ, ಸತ್ಯ ಲೋಕೇಶನಲ್ಲಿ ಉಂಟು, ನಿನ್ನಲ್ಲಿಲ್ಲಲ್ಲ. ಅವನೇನಲ್ವೇನಾ? ನೀನು ಅವನ ಹೌದು ಆಗಬೇಕು ಅಂತಾದ್ರೆ ಈ ಬುದ್ಧಿ ಒಂದು ಬಿಡ್ಬೇಕೋ. ಯಾವುದು? ನಾನು ನಾನು ಅಂತ ಹೇಳುವುದನ್ನು ಬಿಡಬೇಕು. ಅದು ಬಿಟ್ಟು ಹೋಗ್ಲಿಕ್ಕಿಲ್ಲ. ಅದು ಬಿಟ್ಟು ಹೋಗಿದ್ದು ಅದು ಗುಣಪ್ರಭಾವ. ಅದೆಂದು ಹೇಳಿದ್ದು ಆ ಎರಡು ದಾರಿಗಳು ಬೇಡ. ಹೋದ ಕಲ್ಪದಲ್ಲಿ ಲಯಹೊಂದಿದಂತಹ ಜೀವಜಾಲಗಳು ಎಲ್ಲಿವೆ, ಯಾರಲ್ಲಿವೆ, ಹೇಗಿವೆ, ಎಷ್ಟಿವೆ, ಯಾವ ರೀತಿಯಿಂದಿವೆ ಎನ್ನುವುದನ್ನು ಸಂಶೋಧನೆಯ ಮೂಲಕವಾಗಿ ನಾವು ಕಂಡುಕೊಳ್ಳೋಣ. ಬುದ್ಧಿವಟ್ಟವನ್ನು ಕೊಟ್ಟುದಕ್ಕಾಗಿ ತಾನೆ ಶೋಧನೆಯಿಂದ ಸಾಧಿಸುವ ಮೂಲಕವಾಗಿ ಜ್ಯೇಷ್ಠತ್ವವನ್ನು ಕಂಡು ಹುಡುಕಿ ಆಮೇಲೆ ನಾವು ನಿರ್ಧಾರಕ್ಕೆ ಬರೋಣ. ಪ್ರತ್ಯಕ್ಷವು ಪ್ರಮಾಣ. ಕಣ್ಣಲ್ಲಿ ಕಂಡ್ರೆ ಮಾತ್ರ ಇನ್ನು ಹೊರಗಿಂದ ನೋಡಿದ್ರೆ ಅರ್ಥ ಆಗೋದಿಲ್ಲ. ಒಳಗೆ ಎಷ್ಟುಂಟು ನೋಡ್ಬೇಕು. ನಿನ್ನೊಳಗೆ ನಾನು ಸೇರುವುದು, ನನ್ನೊಳಗೆ ನೀನು ಸೇರುವುದು, ಅಲ್ಲೇ ಏನಿದೆ ಅಂತ ನೋಡಿ ಬರುವುದು. ಒಣ ಇದು ಪರಸ್ಪರ ಪಂಥ ಅಂದ್ರೆ ಹಾಗೆ. ಹಾಗಿದ್ರೆ ನನ್ನನ್ನು ನೀನು ತಿಳಿಲಿಲ್ಲ ಅಂತಾದ್ರೆ, ತಿಳಿಬೇಕು ಅಂತಾದ್ರೆ ನನ್ನೊಳಗೆ ನೀನು ಹೋಗಬೇಕು, ಅವಶ್ಯವಾಗಿ ಬೇಕು. ಬಾಯ್ ತಿಳಿದವರ ಪ್ರವಾಸ ಮಾಡು. ಶಾಂತಿಕವಾಗಿದ್ದಾನೆ. ಸಾಧ್ಯಾಸಾಧ್ಯತೆ ಬಗ್ಗೆ ಯೋಚನೆ ಮಾಡಲಿಲ್ಲ. ಅತಿಯಾದಂತಹ ಆತ್ಮವಿಶ್ವಾಸ ಉಂಟು ಅವನಿಗೆ. ಅಧಪತನಕ್ಕೆ ಹೇತು ಆಗ್ತದೋ ಏನೋ ಇರ್ಲಿ. ಒಳಗಿದೊಳಗೆ ತಾನು ಎಂಬಂತ ಆ ಅಹಂಕಾರವನ್ನು ಮುರಿಬೇಕು. ಈ ಹೊತ್ತು ಸುಲಭವಾಗಿ ನನ್ನ ಕೈಗೆ ಸಿಕ್ಕಿದ್ದಾನೆ. ಶ್ರೇಷ್ಠ ಅಂತೆ ಶ್ರೇಷ್ಠ ಅಂತೆ, ಕೊಡುವುದಂತೆ ಕೊಡುವುದು, ಬಿಡುವುದೋ ಬಿಡುವುದು. ಅಂತೂ ಅವನ ದಾರಿ ಕೀಳಾದಾಗ ಅವ ಸಣ್ಣವನಾಗುವ ಸಾಧ್ಯತೆ ಉಂಟು. ಹೋದ ದಾರಿಯಲ್ಲಿ ಬರಬಾರದು, ಇತರ ದಾರಿಯಲ್ಲಿಯೂ ಬರಬಾರದು, ಅದೋ ದ್ವಾರದ ಮೂಲಕ ಬರಬೇಕು. ನಾಳಿನ ಪ್ರಪಂಚ ಆದ್ರಿಂದ ಅವನನ್ನು ಬರೇ ಸಣ್ಣವ ಅಂತ ತಿಳ್ಕೊಳ್ಳುವ ಸಾಧ್ಯತೆ ಉಂಟು. ಆ ದ್ವಾರವೊಂದನ್ನು ತೆರೆದಿಸ್ತೇನೆ, ಸುಮ್ಮನೆ ಸರಿದ ಕಲ್ಪದಿ ಪ್ರಳಯ ಹೊಂದಿದ ಕರೆಗಳ ನೇರವಾಗಿ ಜಗವನ್ನು ಪ್ರವೇಶಿಸಿ ನೋಡಿದ ಆಶ್ಚರ್ಯ. ಪಾತಾಳದಿಂದ ಆರಂಭಗೊಂಡು ಪಾತಾಳ ತನಕ, ಭೂಮಿಯಿಂದ ಆರಂಭಗೊಂಡು ಸತ್ಯಲೋಕ ತನಕ ಸುರರು, ನರರು, ಗರುಡರು, ಗಂಧರ್ವರು, ಕಿನ್ನರರು, ಕೆಂಪುರುಷರು, ಉಡಗರು, ಸಿದ್ಧರು, ಸಾಧ್ಯರು, ಚಾರಣರು, ಯಕ್ಷರು, ಗುಯ್ಯಕರು, ಹೀಗೆ ಹಲವರ್ಗವನ್ನು ಕಾಣುತ್ತಾ ಮೇಲೆ ಮೇಲೆ ಏರಿದರೆ ಒಂದರಿಂದ ಹರವನ್ನು ಮತ್ತೊಂದರಿಂದ ಬ್ರಹ್ಮನನ್ನು ಕಂಡು ನುಡಿಸ ಹೊರಟೆ ಅಂತಾದರೆ ಮೌನಿಗಳಾಗಿದ್ದಾರೆ. ಇವರು ಮಾತ್ರ ಹೀಗೆ, ಉಳಿದವರೆಲ್ಲ ಹಾಗೆ ತಿಳಿಯೋಣ ಅಂತ ಗಮನವನ್ನು ಹರಿಸಿದರೆ ಉಳ್ಳವುಗಳೆಲ್ಲವೂ ಕೂಡ ಚಲನಾತ್ಮಕವಾಗಿಲ್ಲ,
ಕ್ರಿಯಾತ್ಮಕವಾಗಿಲ್ಲ ಅನ್ನೋದು ಸ್ಪಷ್ಟ. ಅವರಂತವರಿದ್ದಾರೆ ಅಂತ ಆದ್ರೆ ನನ್ನಂತವನು ಇವನು ಒಳಗೊಂಡಿರಲೇಬೇಕಲ್ಲ. ಇದ್ದಾರೋ ಅಂತ ನೋಡ ಹೊರಟ್ರೆ ಯಾರನ್ನು ಕಾಣುವುದಿಲ್ಲ ಎನ್ನುವುದರಿಂದ ಬ್ರಹ್ಮನಲ್ಲಿ ಒಂದು ವಿಷಯದಲ್ಲಿ ಲೋಪ ಉಂಟು ಅಂತ ಆಯ್ತು. ಆಮೇಲೆ ಹಾಗಿವೆ ಅಂತ ನೋಡ ಹೊರಟ್ರೆ ಆಶ್ಚರ್ಯ. ನಾಳಿನ ಸೃಷ್ಟಿಗೆ ಬೇಕಾದಂತ ಮೂಲ ವಸ್ತು ಪದಾರ್ಥವು ಇದ್ದದ್ದು ಎಲ್ಲವೂ ಕೂಡ ಸ್ವರ್ಣ ವರ್ಣದಿಂದ ಆಚ್ಛಾದಿತವಾಗಿದೆ ಎನ್ನುವಲ್ಲಿ ಇವ ಕಾಂಚನೋದರ ಎನ್ನುವುದು ಸ್ಪಷ್ಟವೇ. ಬ್ರಹ್ಮನ ಹೊಟ್ಟೆಯಲ್ಲಿ ಎಷ್ಟುಂಟು ಅಂತ ಗೊತ್ತಾಯ್ತಲ್ಲ. ಆಳವೇನು ನೀಳವೇನು ಎನ್ನುವುದರ ತಿಳುವಳಿಕೆ ಆಯಿತು ಅಂತ ಅದು ವ್ಯರ್ಥವಾಗಿ ಕಾಲಹರಣ ಮಾಡಕೂಡದು. ಕಂಡುದನ್ನೆಲ್ಲ ಹೋಗಿ ವಿಸ್ತರಿಸಿದಾಗ ತಿಳಿಯುವುದಕ್ಕಾಗ್ತದೆ ಎಂಬ ಉತ್ಸಾಹದಿಂದ ದಾರಿಯನ್ನು ಹುಡುಕಿ ಮೇಲೆ ಏರಿದೆ. ನಾನು ಎಷ್ಟು ಎತ್ತರಕ್ಕೆ ಏರಿದೆ ಅಂತ ನನಗೆ ಗೊತ್ತಿಲ್ಲ. ಆದ್ರೆ ನಿರ್ಧಾರಿತವಾದಂತಹ ದಾರಿಯೊಂದು ಹೊರ ಹೋಗುವುದಕ್ಕೆ ನನಗೆ ಸಿಗುವುದಿಲ್ಲ. ಹಾಗಾದ್ರೆ ದಾರಿಯನ್ನು ಮುಚ್ಚಿದ್ದಾನೆಯೇ ಬೇಡಿ, ಅದೇ ಆಗಬೇಕು ಅಂತಿಲ್ಲ. ದೇಹದಲ್ಲಿ 9 ಬಾಗಿಲುಗಳು, ಒಂದಲ್ಲದಿದ್ದರೆ ಮತ್ತೆಂಟಿವೆ. ಹುಡುಕುತ್ತಾ ಸುತ್ತುವರಿದೆ ಅಂತ ಆದ್ರೆ ಹಬ್ಬ ಬಳಲಿಕೆ ಉತ್ತರವಾಯಿತು, ಹೊರತು ದಾರಿ ಇಲ್ಲ. ಹೊರ ಸೇರಬೇಕು ಎನ್ನುವ ಹಾಗೆ ಕೆಳಗೆ ಇಳಿದುಕೊಂಡು ನೋಡಿದರೆ ಅಲ್ಲೊಂದಷ್ಟು ಬೆಳಕು ತೋರುತ್ತೀವಿ. ಹೊರಗಿರುವಂತಹ ಜಲಪ್ರಪಂಚಕ್ಕೆ ಇದು ಸಂಪರ್ಕ ಮಾರ್ಗ ಆಹುದು ಅಂತ ಗೊತ್ತಾದರೂ ಕೂಡ ಯಾವ ದಾರಿ ಅಧೋಮುಖವಾಗಿ ಉಳ್ಳದ್ದು. ಅರೇ ಯಾಕೆ ಈ ದಾರಿ ಒಂದನ್ನು ತೆರೆದಿರಿಸಿದ್ದಾನಿವ? ಕೆಳಗಿನ ದಾರಿ ಏನೋ ಒಂದು ಯೋಚನೆ ಮಾಡಿದ್ದಾನೆ. ಈ ದಾರಿಯಲ್ಲಿ ಬರಲಾರ, ಒಂದು ವೇಳೆ ಬಂದ್ರೆ ಎಲ್ಲಿಯೋ ಬಂದದ್ದು, ಅಲ್ಲಿಯೋ ಹೆಚ್ಚಾದ್ರೆ ಬಂದದ್ದು ಅಲ್ಲಿಂದ ಅಲ್ವಾ ಅನ್ನುವ ಹಾಗೆ ಅವನ ಸ್ವರದಲ್ಲಿ ಹೇಳಬಹುದು ಅಂತ ನಾವು ಯೋಚನೆ ಮಾಡಿದ್ದೆ. ಸಣ್ಣವನನ್ನಾಗಿ ಇದಕ್ಕೆ ನನಗೆ ಕೆಳಗಿನ ದಾರಿ ಆದ್ರೇನು ಮೇಲಿನ ದಾರಿ ಆದ್ರೇನು ಎಲ್ಲವೂ ನನಗೆ ಸಮಾನ. ಅದರಿಂದ ಅಲ್ಲೇ ಹೋಗಿಬಿಡ್ತೀನಿ. ಶೋಧಿಸಿದನು